ಅಲ್ಲ, ದೇಶ ಮುರಿದವರು ಭಾರತ್ ಜೋಡೋವನ್ನು ಹೇಗೆ ಮಾಡ್ತಾರೆ? ದೇಶ ಮುರಿದವರಿಗೆ ಭಾರತ್ ಜೋಡೋ ಮಾಡುವಂಥ ನೈತಿಕತೆ ಇಲ್ಲ, ಮೊದಲನೇದು. ಎರಡನೇದು, ಕಾಂಗ್ರೆಸ್ಸೇ ಇಲ್ಲ. ಕಾಂಗ್ರೆಸ್ ಜೋಡೋ ಅಂಥ ಕಾರ್ಯಕ್ರಮ ಆಗಬೇಕು. ದಕ್ಷಿಣದಿಂದ ಭಾರತ್ ಜೋಡೋ, ಕಾಂಗ್ರೆಸ್ ಜೋಡೋ ನಡೀತಾ ಇದೆ. ಉತ್ತರದಲ್ಲಿ ಕಾಂಗ್ರೆಸ್ಸು ಎಲ್ಲರೂ ಕಾಂಗ್ರೆಸ್ಸನ್ನು ತೊರಿತಾ ಇದ್ದಾರೆ. ಕಾಂಗ್ರೆಸ್ ಜೋಡೋ ಅಂತೇಳಿ ಹೊರಡ್ತಾ ಇದ್ದಾರೆ. ಹಾಗಾಗಿ ದೇಶ ಮುರಿದಂಥವರು ಭಾರತ್ ಜೋಡೋ ಮಾಡುವಂಥ ನೈತಿಕತೆ ಇಲ್ಲ, ಮೊದಲನೇದು. ಎರಡನೇದು, ಕಾಂಗ್ರೆಸ್ ಜೋಡೋ ಅಂತೇಳಿ ಉತ್ತರದಲ್ಲಿ ನಡೀತಾ ಇರಬೇಕಾದ್ರೆ ದಕ್ಷಿಣದಲ್ಲಿ ಇವರು ಭಾರತ್ ಜೋಡೋದಲ್ಲಿ ಹೊರಡ್ತಿದ್ದಾರೆ. ಬಹುಶಃ ಅವರು ಉತ್ತರಕ್ಕೆ ತಲುಪುವಷ್ಟರೊಳಗೆ ಕಾಂಗ್ರೆಸ್ಸಲ್ಲಿ ಇರೋದಿಲ್ಲ. ಒಬ್ಬರೇ ಏಕಾಂಗಿಯಾಗಿ ಪಾದಯಾತ್ರೆ ಮಾಡಬೇಕಾದಂಥ ಒಂದು ವಿಚಿತ್ರ ಪರಿಸ್ಥಿತಿ ಉತ್ತರಕ್ಕೆ, ಮಧ್ಯಪ್ರದೇಶ ದಾಟಿದ ಕೂಡಲೇ ಬರ್ಬೋದು. ಹಾಗಾಗಿ ಪಾದಯಾತ್ರೆಯನ್ನು ಮೊಟಕುಗೊಳಿಸಿ ಕಾಂಗ್ರೆಸ್ಸನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಉತ್ತರದಲ್ಲಿ ಮಾಡುವಂಥದ್ದು ಅಗತ್ಯ ಭಾಳ ಅಗತ್ಯ ಇದೆ ಅಂತ ನಂಗೆ ಅನ್ಸುತ್ತೆ. ಎಲ್ಲ ಮಹಾಪುರುಷರ ಜಯಂತಿಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತೇಳಿ 6 ತಿಂಗಳ ಕೆಳಗಡೆ ನಮ್ಮ ಇಲಾಖೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ಹಿನ್ನೆಲೆಯಲ್ಲಿ 34 ಜಿಲ್ಲೆಗಳಲ್ಲಿ ಒಬ್ಬೊಬ್ಬರು ಮಹಾಪುರುಷರ ಜಯಂತಿಯ ಚಟುವಟಿಕೆಗಳು ನಡೆಯುತ್ತೆ. ಮುಂದಿನ ವರ್ಷ ಇನ್ನೊಂದು ಜಿಲ್ಲೆಗೆ ಹೋಗುತ್ತೆ. ಎಲ್ಲವೂ ಕೂಡ ಬೆಂಗಳೂರು ಕೇಂದ್ರೀಕೃತವಾಗಿ ನಡೀಬಾರ್ದು ಅನ್ನುವಂಥ ನಮ್ಮದು ಆಶೆ ಇರುವಂಥದ್ದು. ಮತ್ತು ಯಾವುದೇ ಮಹಾಪುರುಷರನ್ನು, ಅದು ಅವರು ಇವರು ಅಂತಲ್ಲ, ಎಲ್ಲ ಮಹಾಪುರುಷರನ್ನು, ದಾರ್ಶನಿಕರನ್ನು ಒಂದು ಸಮುದಾಯಕ್ಕೆ ಸೀಮಿತ ಮಾಡಲೇಬಾರ್ದು. ಎಲ್ಲ ಸಮುದಾಯದವರು ಸೇರಿ ಒಂದೊಂದು ಜಯಂತಿಗಳನ್ನು ಆಚರಣೆ ಮಾಡಬೇಕು. ನಾವು ಇಲ್ಲಿಯ ತನಕ ಎಲ್ಲ ದಾರ್ಶನಿಕರನ್ನು, ಮಹಾಪುರುಷರನ್ನು ಒಂದೊಂದು ಜಾತಿಗಳಿಗೆ, ಸಮುದಾಯಗಳಿಗೆ ಸೀಮಿತ ಮಾಡ್ತಾ ಅವರ ಆದರ್ಶಗಳನ್ನು ಕೂಡ ಒಂದು ವ್ಯವಸ್ಥೆಗೆ ಸೀಮಿತಗೊಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದೆ. ಇದಾಗಬಾರ್ದು ಅನ್ನುವಂಥ ಹಿನ್ನೆಲೆಯಿಂದನೇ ಎಲ್ಲ ಮಹಾಪುರುಷರ ಜಯಂತಿಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ವಿವಾದಗಳಿಲ್ಲ. ರಾಜ್ಯ ಸರ್ಕಾರದ ಬೊಮ್ಮಾಯಿ ನೇತೃತ್ವದ ಸರ್ಕಾರದ 1 ವರ್ಷದ ಕಾರ್ಯಕ್ರಮಗಳನ್ನು ಜನಮಾನಸಕ್ಕೆ ತಿಳಿಸುವಂತಹ ಮತ್ತು ತನ್ಮೂಲಕ ಜನರ ಸ್ಪಂದನೆಯನ್ನು ಕೇಳಿಕೊಂಡು ಇನ್ನಷ್ಟು ಹೊಸ ವಿಷಯಗಳನ್ನು, ಹೊಸ ಆಲೋಚನೆಗಳನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಿಂದ ಜನಸ್ಪಂದನ ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ ಆ 2-3 ಜಿಲ್ಲೆಗಳನ್ನು ಸೀಮಿತವಾಗಿಟ್ಟುಕೊಂಡು ನಾವು ಮಾಡ್ತಾಯಿದ್ದೇವೆ. ಮಳೆ ಇತ್ಯಾದಿಯ ಕಾರಣಕ್ಕೆ ಈ ಹಿಂದೆ ಒಂದು ಸರಿ ಆರಂಭ ಆಗಿದ್ದು ಅದನ್ನು ಮುಂದಕ್ಕೆ ಹೋಗಿತ್ತು. 3 ಲಕ್ಷಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಸೇರಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡು ಕಾರ್ಯಕ್ರಮ ನಡೀತಾ ಇದೆ. ಒಂದು ಅಭೂತಪೂರ್ವವಾದಂಥ ಯಶಸ್ಸು, ಜನರ ಸ್ಪಂದನ ಮತ್ತು ಅವರ ಪ್ರತಿಕ್ರಿಯೆಯನ್ನು ನೋಡಿಕೊಂಡು ಮುಂದಿನ ಇಡೀ ರಾಜ್ಯಾದ್ಯಂತ ಈ ಜನಸ್ಪಂದನ ಕಾರ್ಯಕ್ರಮವನ್ನು ವಿಸ್ತರಿಸಬೇಕು ಅನ್ನುವಂಥ ಚಿಂತನೆಗಳನ್ನು ಮಾಡಿದ್ದೇವೆ. ಎಲ್ಲ ವಿಭಾಗಗಳಲ್ಲೂ ಕೂಡ ಜನಸ್ಪಂದನ ಕಾರ್ಯಕ್ರಮಗಳು ನಮ್ಮ ಕಡೆಯಿಂದ ನಡೆಯುತ್ತೆ. ಒಂದು, ಬೆಂಗಳೂರಿನಲ್ಲಿ ಅಕಾಲಿಕವಾಗಿ ಬಿದ್ದಂಥ ಭಾರೀ ಪ್ರಮಾಣದ ಮಳೆ, ಅಧಿಕಾರಿಗಳ ರಿಪೋರ್ಟಿನ ಪ್ರಕಾರ ಸುಮಾರು 100-200 ವರ್ಷಗಳ ನಂತರ ಇಷ್ಟು ದೊಡ್ಡ ಪ್ರಮಾಣದ ಮಳೆ ಬಂದಿದೆ ಅಂತ. ಏಕಕಾಲದಲ್ಲಿ ಯಾವುದೋ 1 ಗಂಟೆ 2 ಗಂಟೆ ಈ ರೀತಿ ಮಳೆ ಸುರಿದ್ರೆ ಎಲ್ಲೂ ಕೂಡ ಪ್ರವಾಹಗಳು ಬಂದೇ ಬರುತ್ತೆ. ಅದರ ನಿರ್ವಹಣೆ ಇನ್ನಷ್ಟು ಚೆನ್ನಾಗಿ ಆಗಬೇಕು ಅನ್ನುವಂಥದ್ದು ಜನಮಾನಸದಲ್ಲಿರುವಂಥ ಭಾವನೆಗಳಿದೆ. ಆ ಭಾವನೆಗಳನ್ನು ನಾವು ಖಂಡಿತ ಗೌರವಿಸ್ತೇವೆ. ಹಾಗಂತೇಳಿ ಸರ್ಕಾರ ಏನು ಕೈ ಕುಳಿತುಕೊಂಡಿಲ್ಲ. ಈಗ ನಂದು ಇಂಧನ ಇಲಾಖೆನಲ್ಲೇ ತೆಗೆದುಕೊಂಡ್ರೆ ಸುಮಾರು 1,500 ಲೈಟ್ ಕಂಬಗಳನ್ನು ಸುಮಾರು 48 ಗಂಟೆ ಒಳಗೆ ಬದಲಾಯಿಸುವಂಥ ಕಾರ್ಯವನ್ನು ನಾವು ಮಾಡಿದ್ದೇವೆ. ಎಲ್ಲ ಇಲಾಖೆಗಳು ಕೂಡ ತ್ವರಿತವಾಗಿ ಕೆಲಸ ಮಾಡ್ತಾಯಿದೆ. ಬೆಂಗಳೂರಂಥ ಪ್ರದೇಶದಲ್ಲಿ ಈ ರೀತಿ ಆಗಿದೆ ಅಂತಂದಾಗ ಮಹತ್ವಗಳು ಜಾಸ್ತಿ ಆಗಿದೆ. ಮತ್ತು ಇದೊಂದು ಸರ್ಕಾರ ಅನ್ನೋಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ಪ್ರಕೃತಿಯ ಮುಂದೆ ನಾವೆಲ್ಲರೂ ಕೂಡ ತಲೆಬಾಗಲೇಬೇಕು. ಏಕಕಾಲದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಎಲ್ಲಿ ಬಿದ್ದರೂ ಕೂಡ ಇದೇ ರೀತಿಯಾದಂಥ ಪ್ರವಾಹಗಳು ಆಗುತ್ತೆ. ಆದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇನ್ನೇನೇನೋ ಭವಿಷ್ಯದ ದೃಷ್ಟಿಯಿಂದ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕಣ್ಮುಂದೆ ಇದೆ. ಅದೆಲ್ಲದನ್ನು ಕೂಡ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಕೂಡ ಒಟ್ಟಾಗಿ ಮಾಡ್ತಾಯಿದ್ದಾರೆ.